ಮಧುಗಿರಿ ತಾಲೂಕಿನ ಸಿದ್ದನಹಳ್ಳಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಡಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿದೆ. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಹಾಗೂ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ದೀಪ ಬೆಳಗಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಗೋಂದಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂಸಿ ರಮ್ಯಾ, ಉಪಾಧ್ಯಕ್ಷೆ ನಾಗಮಣಿ, ಪುರವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಂಬಿಕಾ, ಕೊರಟಗೆರೆ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಟಿಸಿ ರಾಮಯ್ಯ, ಸದಸ್ಯೆ ಸೌಭಾಗ್ಯ, ಕಿರುತೆರೆ ನಟ ಹನುಮಂತೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದರೆ ಗ್ರಾಮೀಣ ಜನರಿಗೆ ಹಾಗಾಗ್ತಾ ಇಲ್ಲ. ನಾವು ಕೃಷಿ ಪ್ರಧಾನವಾದಂಥ ದೇಶ ಅಂತ ಹೇಳ್ತೇವೆ ಇದನ್ನು. ಆದರೆ 1992ರಿಂದ ಈ ಕಡೆ, ವಿಶೇಷವಾಗಿ 21ನೇ ಶತಮಾನದಲ್ಲಿ ಈ ಕೃಷಿ ಪ್ರಧಾನವಾದಂತಹ ದೇಶವನ್ನು ಉದ್ಯಮ ಪ್ರಧಾನ ದೇಶವನ್ನಾಗಿ ರೂಪಾಂತರಿಸುವ ಪ್ರಯತ್ನಗಳು ನಡೀತಾ ಇವೆ. ಹಾಗಾದರೆ ಉದ್ಯಮ ಬೇಡವಾ? ನಮಗೆ ಬೇಕು, ಉದ್ಯಮ ಬೇಕು. ಆದರೆ ಎಲ್ಲಿ ಉದ್ಯಮ ಬೇಕು, ಎಲ್ಲಿ ಕೃಷಿ ಇರಬೇಕು? ಈಗ ನೋಡಿ, ಅಮೆರಿಕಾದಲ್ಲಿ 5% ಜನ ಕೃಷಿಯನ್ನು ನಂಬಿರೋದು. ಅಮೆರಿಕಾದಲ್ಲಿ ನಾನು ಅಮೆರಿಕಕ್ಕೆ ಹೋಗಿದ್ದೀನಿ. ನಮ್ಮ ಸ್ನೇಹಿತರಿಗೆ ಅದೇ ಬಿಲ್ಡಿಂಗ್ ತೋಡಿಸ್ಬೇಡ್ರಪ್ಪ, ನಾನು ಹೊಲ ನೋಡಬೇಕು ಅಂತ ಹೇಳಿ ಹುಡುಕೊಂಡು ಹೊಲ ನೋಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಇವತ್ತು ಏನು ಬರ್ತಿದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನೋದು, ಅದು ಪರಮೇಶ್ವರ್ ಅವ್ರಿಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ. ಅವರು ವಿದೇಶ ನನಗಿಂತ ಹೆಚ್ಚು ನೋಡಿದ್ದಾರೆ. ಅವರು ಅಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಇದೆ. 5% ರೈತರಿರುವ ಅಮೆರಿಕಾದಲ್ಲಿ ರೈತರಿಗೆ ಅಲ್ಲಿಯ ಸರ್ಕಾರ ಕೊಡ್ತಕ್ಕಂಥ ಸಬ್ಸಿಡಿ 26% ಸಬ್ಸಿಡಿ ಕೊಡುತ್ತೇನೆ. ಇಂಡಿಯಾ ದೇಶದಲ್ಲಿ 60% ಜನ ರೈತರಿದ್ದಾರೆ. ಇಲ್ಲಿ ಕೊಡುವ ಸಬ್ಸಿಡಿ 3% ಮೀರಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಎಂಥ ಸ್ಥಿತಿಲಿದ್ದೇವೆ ನಾವು? ರೈತರ ಬಗ್ಗೆ ಮಾತಾಡ್ತೇವೆ, ಹಳ್ಳಿ ಜನರ ಬಗ್ಗೆ ಮಾತಾಡ್ತೇವೆ, ಗ್ರಾಮೀಣ ಜನತೆ ಬಗ್ಗೆ ಮಾತಾಡ್ತೇವೆ, ಕೃಷಿ ಬಗ್ಗೆ ಮಾತಾಡ್ತೇವೆ. ಅಮೆರಿಕದ ಆರ್ಥಿಕ ನೀತಿಯನ್ನೇ ಇಲ್ಲಿ ಅನುಸರಿಸಲಾಗ್ತಿದೆ. ಯಾವುದನ್ನ ಜಾಗತೀಕರಣ ಅಂತ ಕರೀತಾರೆ, ನಾನು ನನ್ನ ಸ್ನೇಹಿತರೆಲ್ಲ ಅದನ್ನ ಅಮೆರಿಕೀಕರಣ ಅಂತ ಕರೆಯೋದು.